ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಹೆಚ್ಚುತ್ತಿರುವ ಕಾರಣದಿಂದ ರಾಜ್ಯದಲ್ಲಿ ಎಲ್ಪಿಜಿ ಸಿಲಿಂಡರ್ ಕೊರತೆ ಕಾಡ್ತಾ ಇದೆ ಎನ್ನಲಾಗ್ತಾ ಇದೆ. ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪ್ರತಿದಿನ ಸಾವಿರಾರು ಜನ ಅನ್ನ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಅಡುಗೆ ಅನಿಲವನ್ನು ಬಳಸಿಕೊಂಡು ಇಲ್ಲಿ ಊಟಕ್ಕೆ ತಯಾರಿ ಮಾಡಲಾಗುತ್ತೆ. ಆದರೆ ಕಟ್ಟಿಗೆ ಬಳಸಿ ಅಡುಗೆ ಮಾಡುವುದು ಇಲ್ಲಿನ ಸಂಪ್ರದಾಯ. ಸದ್ಯಕ್ಕೆ ಯಾವುದೇ ರೀತಿಯ ಅಡ್ಡಿ ಆಗಿಲ್ಲ. ಆದರೂ ಕೂಡ ಎಷ್ಟೇ ಸಾವಿರ ಜನ ಬಂದರೂ ಕೂಡ ಕಟ್ಟಿಗೆಯನ್ನ ಬಳಕೆ ಮಾಡಿ ಅಡುಗೆಯನ್ನ ತಯಾರಿಸಲಾಗುವುದು. ಉಡುಪಿ ಮಠದಲ್ಲಿ ಅಡುಗೆಗೆ ಕಟ್ಟಿಗೆ ಬಳಕೆಗೆ ಕಾಡು ಬೆಳೆಸಲಾಗ್ತಾ ಇದೆ. 36 ವರ್ಷಕ್ಕೊಮ್ಮೆ ಕಾಡಿನಿಂದ ಕಟ್ಟಿಗೆ ಲಭ್ಯವಾಗುತ್ತದೆ. ಭಕ್ತರು ನಿರಾತಂಕವಾಗಿ ಕೃಷ್ಣನ ದರ್ಶನವನ್ನ ಮಾಡಿ ಊಟಕ್ಕೆ ಬರಬಹುದು ಎಂದು ದಿವಾನರಾದ ಡಾಕ್ಟರ್ ಉದಯ್ ಕುಮಾರ್ ಸರಳತಾಯಿ ಅವರು ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಏನು ಅಡುಗೆ ಅನಿಲದ ತೊಂದರೆ ಉಂಟಾಗಿದೆ ಅಂತೇಳಿ ನಾವು ಏನು ಕಾಣ್ತೇವೆ. ಆದರೆ ಉಡುಪಿ ಜಿಲ್ಲೆಯಲ್ಲಿರುವಂಥ ಉಡುಪಿ ಕೃಷ್ಣ ಮಠದಲ್ಲಿ ಯಾವುದೇ ಒಂದು ತೊಂದರೆ ಆಗಿಲ್ಲ ಅಂತೇಳಿ ಇಲ್ಲಿಯ ಶಿರೂರು ಮಠದ ದಿವಾನರು ಹೇಳ್ತಿದ್ದಾರೆ. ಅಂದರೆ ಯಾವ ರೀತಿಯಲ್ಲಿ ಈ ಒಂದು ತೊಂದರೆಯನ್ನು ತಡೆಗಟ್ಟಲಿಕ್ಕೆ ಏನೆಲ್ಲ ಅವರು ಈ ಮುಂಚೆ ಅವರು ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಅವರ ಹತ್ರನೇ ಕೇಳ್ಕೊಳ್ಳುವ. ಸರ್, ನೀವು ಯಾವ ರೀತಿಯಲ್ಲಿ ಈ ಒಂದು ತೊಂದರೆಯನ್ನು ನಿರ್ವಹಿಸ್ಕೊಂಡು ಬಂದಿರಿ? ಉಡುಪಿ ಕೃಷ್ಣನ ದೇಗುಲವೇ ಅನ್ನಬ್ರಹ್ಮನ ದೇಗುಲ. ಹಾಗಾಗಿ ಅನ್ನದಾನಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಕೊಟ್ಟು ಆಚಾರ್ಯ ಮಧ್ವರು ಹಾಗೆ ಭಾವಿ ಸಮೀರ ವಾದಿರಾಜರು ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರು. ಇವತ್ತು ಸಂಪ್ರದಾಯಗಳು ಯಾಕೆ ಏನು ಎನ್ನುವಂಥ ಪ್ರಶ್ನೆ ಮಾಡುವವರಿಗೆ ಇವತ್ತು ಒಳ್ಳೆಯ ಉತ್ತರ ಸಿಕ್ಕಿದೆ. ಇವತ್ತು ಯುದ್ಧದ ಒಂದು ಭೀತಿಯಿಂದಾಗಿ ಇಲ್ಲೆಲ್ಲ ಇಂಧನದ ಕೊರತೆಗಳು ಅಲ್ಲಲ್ಲಿ ಕಂಡು ಬಂದರೂ ಕೂಡ ಕೃಷ್ಣ ಮಠದಲ್ಲಿ ಅಂಥ ಯಾವ ಸಮಸ್ಯೆಗಳು ಬರಲಿಲ್ಲ. ಕಾರಣ ಏನು ಕೇಳಿದರೆ ಇಲ್ಲಿ ಗ್ಯಾಸನ್ನು ಅವಲಂಬಿಸಿಕೊಂಡು ಅಡಿಗೆ ಮಾಡುವಂಥದ್ದೇ ಇಲ್ಲ. ಇಲ್ಲಿ ಹೇಗಿದೆ ಕೇಳಿದರೆ ಕಟ್ಟಿಗೆಯಿಂದ ಇಲ್ಲಿ ಬಾಯ್ಲರ್ ಇತ್ಯಾದಿಗಳಿಗೆಲ್ಲ ಹಾಕಿ ಅಂತಹ ಸ್ಟೀಮಿನಿಂದ ಭೋಜನ ಶಾಲೆಯಲ್ಲಿ ಅಡಿಗೆ ಆದರೆ ಮೃಷ್ಟಾನ್ನ ಚೌಕಿ ಇತ್ಯಾದಿ ಅಡುಗೆಗಳು ಎಲ್ಲ ಕಟ್ಟಿಗೆಯಿಂದಲೇ ಸಾಂಪ್ರದಾಯಿಕವಾದ ರೀತಿಯಲ್ಲೇ ಆಗತ್ತೆ. ಅಂತಹ ಕಟ್ಟಿಗೆಗಳಿಗೋಸ್ಕರವೇ ಜಾಗಗಳನ್ನೆಲ್ಲ ಶಿರೂರು ಮಠದಲ್ಲಿ ಪಾಪೂಜ ಮಠ ಇರಬಹುದು, ಶಿರೂರು ಮೂಲ, ಹಾಗೆಯೇ ಚೇರ್ಕಾಡಿ, ಕುದಿಗ್ರಾಮ, ಕುಂಟಲಕಾಡು, ಹೀಗೆ ಬೇರೆ ಬೇರೆ ಜಾಗಗಳಲ್ಲಿ ಆ ಕಟ್ಟಿಗೆಗಳಿಗೋಸ್ಕರ ಕಾಡನ್ನು ಬೆಳೆಸಲಾಗಿದೆ. ಆ ಕಟ್ಟಿಗೆಗಳನ್ನು ತುಂಡರಿಸುವಾಗಲೂ ಕೂಡ ಮತ್ತೆ ಚಿಗುರಿ 36 ವರ್ಷದ ಬಳಿಕ ಮತ್ತೆ ಅದೇ ಜಾಗಕ್ಕೆ ಹೋದರೆ ಮತ್ತೆ ಕಟ್ಟಿಗೆ ದೊರಕುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಈ ಪರ್ಯಾಯದಲ್ಲಿ ಅಂತೂ ಕಟ್ಟಿಗೆಯ ಕೊರತೆಯೂ ಇಲ್ಲ. ಮತ್ತು ಕಟ್ಟಿಗೆಯ ಮುಹೂರ್ತ ಮಾಡಿ ಆ ಕಟ್ಟಿಗೆಯನ್ನು ರಥದ ರೀತಿಯಾಗಿ ಪೇರಿಸಿಟ್ಟಿದ್ದೇವೆ. ಇದನ್ನು ವಾದಿರಾಜರು ನಮಗೆ ಕೊಟ್ಟಿದ್ದಾರೆ. ಇಂಥ ಒಂದು ಸಂಪ್ರದಾಯ, ಅದರದ ಮಹತ್ವ ಈಗ ಎಲ್ರಿಗೂ ಗೊತ್ತಾಗ್ತಾ ಉಂಟು. ಅಂತಹ ಕಟ್ಟಿಗೆಯಿಂದ ಅಡುಗೆ ಮಾಡುವುದರಿಂದ ಇಂಧನದ ಯಾವ ಕೊರತೆಯೂ ಇಲ್ಲ. ವಾತಾವರಣದಲ್ಲಿಯೂ ಕೂಡ ಮತ್ತೆ ಒಳ್ಳೆಯ ರುಚಿಯಾದಂಥ ಆಹಾರ ಎಲ್ಲ ಭಕ್ತರಿಗೆ ದೊರಕುವುದರಿಂದ ಎಲ್ಲ ಭಕ್ತರು ಕೂಡ ಕೃಷ್ಣ ಮಠದಲ್ಲಿ ಬಂದು ಕೃಷ್ಣನ ಅನ್ನಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ಯಾರೂ ಹೆದರಬೇಕಾಗಿಲ್ಲ. ಹಾಗೆ ಮುಂದೆ ಕೂಡ ಅಂತಹ ಗ್ಯಾಸಿನದ್ದೇನಾದರೂ ಸಮಸ್ಯೆ ಆದರೂ ಕೂಡ ಅದಕ್ಕೋಸ್ಕರ ಮುಂಜಾಗ್ರತೆಗೋಸ್ಕರ ಈಗ ಬಯೋಗ್ಯಾಸ್ ವ್ಯವಸ್ಥೆ ಇದೆ. ಇಲ್ಲಿರುವಂತಹ ಮಲಿನಗಳು, ಅನ್ನ ಉಳಿದಂತಹ ವೇಸ್ಟ್ ಎಲೆಗಳು ಕೂಡ ಅದೆಲ್ಲ ವ್ಯರ್ಥ ಆಗಬಾರದು ಅಂತ ಬಯೋಗ್ಯಾಸ್ ಮಾಡಿ ಅದರಿಂದ ಮತ್ತೆ ಅದು ಅಡುಗೆಗೆ ಉಪಯೋಗವಾಗುವಂತಹದ್ದಿದೆ. ಅದೊಂದೆರಡು ದಿನದಲ್ಲಿ ಅದು ತೆರೆದುಕೊಳ್ಳಲಿಕ್ಕೆ ಇದೆ. ಹಾಗಾಗಿ ಯಾವ ಭಕ್ತರೂ ಕೂಡ ಹೆದರಬೇಕಾಗಿಲ್ಲ ಅಂತ ತಾವೆಲ್ಲ ಅನ್ನಪ್ರಸಾದಕ್ಕೆ ಬರಬೇಕು ಅಂತ ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇನೆ. ಎಸ್, ಇದು ಶಿರೂರು ಮಠದ ದಿವಾನರ ಮಾತು. ಯಾಕೆಂತ ಹೇಳಿದರೆ ಎಲ್ಲಿ ತೊಂದರೆ ಆದರೂ ಕೂಡ ನಮ್ಮ ಕೃಷ್ಣ ಮಠದಲ್ಲಿ ಯಾವುದಕ್ಕೂ ತೊಂದರೆ ಆಗೋದಿಲ್ಲ. ಭಕ್ತರು ಈವಾಗ ಯಾವ ರೀತಿಯಲ್ಲಿ ಬಂದು ಅನ್ನ ಸ್ವೀಕಾರ ಮಾಡ್ತಿದ್ರಿ ಅದೇ ರೀತಿಯಲ್ಲಿ ಬರಬೇಕು ಅಂತೇಳಿ ಅವರು ವಿನಂತಿಸ್ಕೊಂಡಿದ್ದಾರೆ. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.